ವರ್ಷಗಳ ಹಿಂದೆ ಬಾಡಿಗೆ ಮನೆ ಹುಡುಕುತ್ತಿದ್ದ ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿ ಇದೀಗ ದಿಢೀರನೆ ಕೋಟ್ಯಾಧಿಪತಿ ಆಗಿರುವಂತಹ ಹಿಂದಿನ ತಂತ್ರವನ್ನು ಪುತ್ತೂರಿನ ಬಡ ಜನತೆಯು ತಿಳಿಸಬೇಕೆಂದು ಪುತ್ತೂರು ಬಿಜೆಪಿ ಘಟಕ ಆಗ್ರಹಿಸಿದೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದಂತಹ ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರ್, ಶಕುಂತಲಾ ಶೆಟ್ಟಿ ಅವರು ತಾವು ಶಾಸಕರಾಗಿ ಆಯ್ಕೆಯಾದಂತಹ ಬಳಿಕ ಯಾವುದೇ ಭ್ರಷ್ಟಾಚಾರ ನಡೆಸದೆ ಪ್ರಾಮಾಣಿಕವಾಗಿ ಜನಸೇವೆ ಮಾಡಿರುವುದಾಗಿ ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿ ಹಾಗೂ ಅವರ ಸಹಚರರು ಎಲ್ಲಾ ಕಡೆಗಳಲ್ಲಿ ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಆದ್ರೆ ಶಾಸಕಿಯಾದ ಬಳಿಕ ತನ್ನ ಆಸ್ತಿಯನ್ನು 3-4 ಪಟ್ಟು ಹೆಚ್ಚಿಸಿಕೊಂಡಿರುವಂತಹ ಅವರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಜಿಲ್ಲೆಯ ಹಲವು ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಡೆಪಾಸಿಟ್ ಹೊಂದಿರುವಂತಹ ಇವರ ಖಾತೆಯಲ್ಲಿ 5 ವರ್ಷಗಳ ಹಿಂದೆ ಅಂದ್ರೆ 2013ರಲ್ಲಿ ಇದ್ದ ಹಣಕ್ಕಿಂತ 10 ಪಟ್ಟು ಜಾಸ್ತಿ ಹಣ ಸಂದಾಯವಾದಂತಹ ತಂತ್ರವೇನು ಎನ್ನುವುದನ್ನು ಪುತ್ತೂರಿನ ಬಡ ಜನತೆಯ ಮುಂದೆ ಹೇಳಬೇಕಿದೆ ಎಂದು ಅವರು ಒತ್ತಾಯಿಸಿದರು. ಪುತ್ತೂರಿನ ಶಾಸಕಿ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು 5 ವರ್ಷಗಳ ಹಿಂದೆ ಬಾಡಿಗೆ ಮನೆಯನ್ನು ಹುಡುಕುತ್ತಾ ಇದ್ರಂತ ಪತ್ರಿಕೆಯಲ್ಲಿ ಬಂದಂತ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಯಾರೊಬ್ಬರು ಹೇಳಿದ್ರಂತೆ ಅವರು 35 ಲಕ್ಷ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ. ಮತ್ತೆ ಯಾರ ವಿಚಾರ ಮಾಡಿ ಹೇಳಿದ್ರಂತ ಅವರು ಡಿಸಾಲ್ಟ್ ಮಾಡಿದ್ದಾರೆ. ಇನ್ನು ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿ ಅವರು ಅಕ್ರಮವಾಗಿ ಹಣ ಸಂಪಾದನೆ, ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರ್ ಅವರು ಈ ಆರೋಪವನ್ನು ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಮಗೆ ಉತ್ತರ ಕೊಡಲಿಕ್ಕೋಸ್ಕರ ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಶಕುಂತಲಾ ಶೆಟ್ಟಿ ಅವರ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಹೇಗಿದೆ ನಿಮ್ಮ ಚುನಾವಣಾ ಪ್ರಚಾರ ಕಾರ್ಯ? ಚೆನ್ನಾಗಿದೆ. ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಓಕೆ ಶಕುಂತಲಾ ಶೆಟ್ಟಿ ಅವರೇ, ಈ ನಡುವೆ ನಿಮ್ಮ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ನೀವು ಅಕ್ರಮ ಆಸ್ತಿಯನ್ನು ಗಳಿಸಿದ್ದೀರಾ, ಅಕ್ರಮ ಹಣ ಗಳಿಸಿದ್ದೀರಾ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಶಕುಂತಲಾ ಶೆಟ್ಟಿ ಅವರೇ? ಅದು ಎಲ್ಲಿದೆ ಅಂತ ಹೇಳಿದವರಲ್ಲಿ ಕೇಳಿದ್ರೆ ಚೆನ್ನಾಗಿತ್ತು. ಓಕೆ. ಅಲ್ಲ, ಜಿಲ್ಲೆಯಲ್ಲಿ ಹಲವು ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ಆಸ್ತಿಗಳಿದೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಬ್ಯಾಂಕ್ಗಳಲ್ಲಿ ಆಸ್ತಿ ಇದ್ರೆ ಅದು ಅವರಲ್ಲಿ ಡಾಕ್ಯುಮೆಂಟ್ ಇರ್ಬೇಕು, ಇಲ್ಲದ್ರೆ ನನ್ನಲ್ಲಿ ಇರ್ಬೇಕು. ನನ್ನಲ್ಲಿ ಇದ್ದದನ್ನು ಸಬ್ಮಿಟ್ ಮಾಡಿದ್ದೇವೆ. ಅಕ್ರಮ ಆದ್ರೆ ಗೊತ್ತಾಗ್ತದಲ್ಲ. ಅಲ್ಲ ಮೇಡಮ್, ಡಾಕ್ಯುಮೆಂಟ್ ಇಲ್ಲದಿದ್ರೆ, ಏನೊಂದು ಆಧಾರ ಇಲ್ಲದಿದ್ರೆ ಅವ್ರು ಮಾತನಾಡ್ತಾರ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ, ಒಂದು ಮಾಧ್ಯಮಗೋಷ್ಠಿ ಕರೆದಿದ್ದಾರೆ. ಇದರಲ್ಲಿ ಕಡಾಖಂಡಿತವಾಗಿ ಹೇಳಿದ್ದಾರೆ. ಕಡಾಖಂಡಿತವಾಗಿ ಏನು ಅಂತ ಹೇಳಿದ್ದಾರೆ? ಅಕ್ರಮ ಆಸ್ತಿ ಇದೆ. 5 ವರ್ಷಗಳ ಹಿಂದೆ ಅಂದ್ರೆ 2013ರಲ್ಲಿ ಇದ್ದ ಹಣಕ್ಕಿಂತ 10 ಪಟ್ಟು ಜಾಸ್ತಿ ನಿಮ್ಮ ಹತ್ರ ಹಣ ಇದೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಆಸ್ತಿ ಇದೆ ಅಂತ ಹೇಳಿ. ನೋಡಿ, ನನಗೆ ಬಂದಿರುವ ಸಂಬಳಗಳು ಅಥವಾ ಟಿಎ ಅಥವಾ ಏನಾದ್ರೂ ಹೆಚ್ಚಿದೆಯಾ ಅಂತ ಮೊದಲು ನೋಡಿ ಮಾತಾಡ್ಲಿ. ಬಿಜೆಪಿ ಅವರಿಗೆ ಸುಳ್ಳು ಹೇಳುವುದೇ ಅವರ ಜೀವನದಲ್ಲಿ ಅವರು ಮಾಡಿಕೊಂಡು ಬರುವಂತ ಸಾಧನೆಗಳು ಇತ್ತೀಚೆಗೆ. ಆದ ಕಾರಣ ಅವರು ತಾನು ಕಳ್ಳನಾದ್ರೆ ಪರ ನಂಬಲಾರ ಅಂತ ಹೇಳಿದ ಹಾಗೆ ಅದರಲ್ಲಿ ಅಕ್ರಮ ಯಾವುದು ಅಂತ ತೋರಿಸಬಹುದಲ್ಲ. ತೋರಿಸ ಅವರು ತಾಕತ್ತಿದ್ರೆ ಅದನ್ನು ತೋರಿಸ್ಬೇಕು. ಅದು ಬಿಟ್ಟು ಶಕುಂತಲಾ ಶೆಟ್ಟಿ ನಾನು ಹಿಂದೆ ಶಾಸಕಿ ಆಗಿದ್ದಾಗ ಬಂಟ್ವಾಳ ಮೂಡಾದಲ್ಲಿದ್ದ ಜಾಗವನ್ನು ಮಾರಿದ್ದೆ. ಅದರ ಮೇಲೆ ಈ ಬಾರಿ ಶಾಸಕಿ ಆಗಿದ್ದಾಗ ಹಿರಿಯರ ಆಸ್ತಿಯನ್ನು ಮಾರಿದ್ದೆ. ಅದರ ಹಣ ಬ್ಯಾಂಕ್ ಅಲ್ಲಿ ಇದ್ರೆ ಇವರಿಗೆ ಅದು ಕಾಣ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ಲಿ? ಓಕೆ ಓಕೆ. ಅಲ್ಲ, 5 ವರ್ಷಗಳ ಹಿಂದೆ ನೀವು ಬಾಡಿಗೆ ಮನೆ ಏನಾದ್ರೂ ಹುಡುಕ್ತಿದ್ದೀರಾ ಹೇಗೆ? ನೋಡಿ, ಶಕುಂತಲಾ ಶೆಟ್ಟಿ 1967ರಿಂದ ಈಚೆ, ನನ್ನ ಮದುವೆ ಆದ ಕಾಲದಿಂದ ಈಚೆ ಕುಂತೂರಿನ ನಮ್ಮ ಆಸ್ತಿಯಲ್ಲೇ ನಾನು ಮನೆ ಮಾಡಿರುವುದು, ಬಾಡಿಗೆ ಮನೆ ಮಾಡಿರುವುದು. ಪುತ್ತೂರಿನಲ್ಲಿ ಈ ಬಾರಿ MLA ಆದ ಮೇಲೆ ಒಂದು ಚಿಕ್ಕ ರೂಮ್ ಅನ್ನು ಮಾಡ್ಕೊಂಡಿದ್ದೇನೆ ವಾಸ್ತವಕ್ಕೆ ಹೊರಟು. ಅಷ್ಟು ಗೊತ್ತಿಲ್ಲದ ಬಿಜೆಪಿ ಅವರು ಇನ್ನೇನು ಸತ್ಯ ಹೇಳ್ತಾರೆ ಹೇಳಿ? ಶಕುಂತಲಾ ಶೆಟ್ಟಿಗೆ ಹಿರಿಯರದ್ದೇ ಜಾಗ ಇದ್ದದ್ದನ್ನೇ ನಾನು ಇತ್ತೀಚೆಗೆ ಮಾರಿರುವುದು. ಹಾಗಾದ್ರೆ 5 ವರ್ಷಗಳ ಹಿಂದೆ ನೀವು ಬಾಡಿಗೆ ಮನೆ ಹುಡುಕ್ತಿರ್ಲಿಲ್ಲ ಅನ್ನುವಂತ ಮಾತು ನೀವು ಹೇಳ್ತಾ ಇದ್ದೀರಾ? ನಾನು ಬಾಡಿಗೆ ಮನೆ, ನನಗೆ ಮನೆ ಇರುವಾಗ ನಾನು ಯಾಕಂಗ ಬಾಡಿಗೆ ಮನೆ ಹುಡುಕ್ತಾ ಇದ್ದೇನೆ? ನಾನೇನು ಕಾಲೇಜಿಗೆ ಹೋಗ್ತಾ ಇದ್ದೇನೆ? ನಿಜವಾದ ಮಾತು. ಹಾಗಾಗಿ ಬಿಜೆಪಿ ಹೇಳುವಂತ ಮಾತನ್ನು ನೀವು ತಳ್ಳಿ ಆಗ್ತಾ ಇದ್ದೀರಾ ಹೇಗೆ? ಬಿಜೆಪಿ ಅವರು ಮಾಡಿದ್ದು, ಜೈಲಿಗೆ ಹೋದದ್ದು